KAPIKAD Comedy BITTIL Season 2. This program is sponsored by Avish Builders Private Limited. Powered by Vijay Vidyut Udyog. Co-sponsored by PowerPoint Batteries. Nix Masala. Comedy BITTIL. ಗುಬ್ಬಚ್ಚಿ ಗೂಡಲ್ಲಿ ಅಕ್ಕಿ ಕೂತಿತ್ತು. ಆ ಅಕ್ಕಿಗೆ ಕೇಶವ పిరోడుల ఈ మూలమ్మ ఇదే పిరవుతుంది కేశవ ఇర్న పిరోడు ప్రొటెಕ್ಷನ್ ಕೊಡದೆ ಅನ್ನೊಂದು ದಿನತ ಇನಿ ಬಕ ಓಲ್ ಬೂರ್ವರಂದು ಪನೇರ ಭುಜೈಗೆ ಬೋಳದೆ ಅನ್ನೊಂದು ನೀನು కదా ఎగ్జాక్ట్లీ కరెక్ట్ పాయింట్. నిన్న ప్రొటెక్షన్ యాను ಯಾಪಲ ನಮ್ಮ ಊರದಲ್ಲಿ ಸಸಾರ ಬಲ್ಲಿ ಬಲ್ಲಿ ನಮಂಚಗ ಯಾಪಲ ಮಾರ್ಗಳು ಲೇಲೆ ಬೋಳು ನಡೆದೊಂದು ಬೋಳು ಅಂಡ ಕೆಲವರನ್ನ ಅಧಿಕ ಪ್ರಸಂಗದ ಪ್ರಶ್ನೆಗಳು ದಾಯ ಬುಳ್ಳಗಂಡ ಬರ್ಪ ದನ್ನಿಗ್ಲೇ ಸ್ವಯಜ್ಜ ಎಂಚಿನ ನಮ್ಮ ಕೆವಿದಿಂದ ನಮ್ಮ ಚಿಂತನೆಗಾಗಲು ಬ್ರೇಕ್ ಮಾಡುವೇರು ಐಕೆ ನೀರೇನು ಗಾರ್ಡನ್ಗಳೇ ತಂದು ಹತ್ತೀನಿ ವಿಶ್ವಾಸ ಪ್ರೀತಿ ದೀತಂತ ಕೇಶವ ದಾಬಣ್ಣಗಿಯನ್ನ 60 ಯಾಪಡ್ದೋಕ 8 ವರ್ಷ ಅಂಡೆ ನಿಗಾಂಟ ಮಾಡ್ತಿದ್ದೆ ನನ್ನ ಮಗಳೇ ನಿಕ್ ಕೊರ್ಪುಣಿ ನಿಗಾಂಟಿ ಅವೆ ನಾನು 8 ವರ್ಷ ಅಲ್ಲ ಫ್ರಿಜ್ ಇರ್ದಿಲ್ಲ ಕಂಚುಡೆ ಉಳ್ಳಾರೆ ಏರೆಂಕ ನಿಕ್ಕೆ ಫಿಕ್ಸ್ ಆನಾಗತ್ತ ಬೊಕ್ಕದುಕ ಕುಲ್ಲಿ ಅಂಚ ದೇವನ್ನಗ ಜನಕಲ್ನ ಬುದ್ಧಿ ಕೇಂದ್ರ ಎಂಕೆ ಬುದ್ಧಿ ಕಮ್ಮಿ ಒಂದು ಐದು ದೇಶದ ಬಗ್ಗೆ ನಂಗೆ ಚಿಂತನೆ ಮಾಡ್ಬೋದು. ದೇಶದ ಬಗ್ಗೆ ನಮ್ಮ ಇಂಚೆ ಉರಿಪುಳು ನಮ್ಮ ಆಲೋಚನೆ ಮಾಡ್ಬೋದು. ಆಲೋಚನೆ ಮಂತದ್ದು ನಮ್ಮ ಒಂದು ಸ್ವಚ್ಛ ಬಹುತ್ ಭಾರತ ನಮ್ಮ ಕಟ್ಟುಣ ಮನಸ್ಸು ನಮ್ಮ ದುಂಬು ಒಂದು ಪೋಡು ಎಕ್ಸಾಕ್ಟ್ಲಿ ಕರೆಕ್ಟ್ ಪಾಯಿಂಟ್. ಸ್ವಚ್ಛ ಭಾರತ ನಂಗೆ ಮುಖ್ಯ. ಸ್ವಚ್ಛ ಭಾರತ ಅಗತ್ಯ ಉಂಟು. ಇದೆಲ್ಲ ಕಿನಿ ಮೈ ನೀರು ಬೈದನು ಅರೆ ಸ್ವಲ್ಪ ಮೈಪುಣ ಗೊತ್ತಾಗ್ಸಿ ಸ್ವಚ್ಛ ಭಾರತ ಬಂದ್ಪೆ ಪಡ್ಕೆ ಬೇರೆ ಬಿದ್ದಾರ್ದೆ ನೀವು ಸ್ವಚ್ಛ ಭಾರತ ನಿನ್ನ ಕಟ್ಟೆ ಓ ಸ್ವಚ್ಛ ಭಾರತನ ಪಡಿಕೆ ಕಟ್ಟೆ ಎಡ್ಡ ಜಾಗದಲ್ಲಿ ಮೊಕ್ಕಬಹುದು ಮೈತ್ ಬಲ್ಲ ಸ್ವಚ್ಛ ಭಾರತ ಅವ ಅಲ್ಪ ಅಲ್ಪ ಮೂತ್ರ ವಿಸರ್ಜನೆ ಇತ್ತೆ ನಮ್ಮ ಒಲ್ಪಾಡ್ದು ಸುರ್ಮನ್ ಬುಗ ಭವ್ಯ ಭಾರತದ ಬಗ್ಗೆ ನಮ್ಮ ಚಿಂತನೆ ಅನ್ಬೋದು. ನಮ್ಮದು 4 ಜನ ತಿಳಿಯೋಳು ಮುಗುಲು ಈ ನಮ್ಮನೆ ಕುರ್ಚಿಯಲ್ಲಿನ ಕುಲ್ಲ ಅಂಡಲ್ಲ ದೇಶದ ಬಗ್ಗೆ ಮುಗುಲಿಗೆ ಚಿಂತನೆ ಉಂಡು ಅನ್ಪುಣ ಆ ಮನೋಭಾವನೆ ಜನಗಳಿಗೆ ಆಡ್ತಾವ. ಎಕ್ಸಾಕ್ಟ್ಲಿ ಹೋದು ವಿಸರ್ಜನೆ ಬಂತವಲ್ಲ ಪಡ್ಕೆ ಆಯ್ತವಲ್ಲ ವಿಸರ್ಜನೆ ಒಂದು ಪೆರ್ಲ ಪೋಡಿಗೆ ಹಾಕೊಂಡು ಮಾರ್ರೆ ಒಲ್ಪ ಕ್ಯಾಮರಾ ದೀತಿಯರಿಂದ ಗೊತ್ತಾಗ ಎಕ್ಸಾಕ್ಟ್ಲಿ ಕರೆಕ್ಟ್ ಬಾಯಿ ಜಾಗ್ರತೆ ಹೊಡ್ರಿ ನಮ್ಮ ದೇವಲ್ನಾಗ ಇತ್ತು ಅಲ್ಪ ಕ್ಯಾಮರಾ ದೀದು ನಮ್ಮ ಒಂದು ಪಡ್ಕೆ ಹಾಕು ఆయన ರೆಕಾರ್ಡ್ ಅನ್ಪು ఆయన ಇಡೀ ದೇಶ ವಿದೇಶ ಕಡಪು ಭಾರಿ ಜಾಗ್ರತೆ ಅವಳು ದೇವನ್ನಾಗ ಇತ್ತ ವಾ ಕೆಲಸ ಅನ್ಪುನಾಗಲ್ಲ ಭಾರಿ ಜಾಗ್ರತೆ ಅವಳು ಈ ಕ್ಯಾಮರಾಡು ಶೂಟ್ ಮಂತದ್ದು ಅಕಲ ಸುಖಕ್ಕೋಸ್ಕರ ಎಂಚಿನ ವಿಘ್ನ ಸಂತೋಷಿರಲ್ಲ ಈ ಮೋರಿದುಲ್ಲ ಈ ಜಾಗ್ರತೆ ಅವಳು ಬಲ್ಲೆದುಲ್ಲ ಈ ಜಾಗ್ರತೆ ಅವಳು ನಮ್ಮ ನಮ್ಮನೆ ರಕ್ಷಣೆ ಅಂತಂದು ಬರೋದು ಬಗ ನಮ್ಮ ಸುಲಭ ಬೇಲೆ ನಾವು ನಮ್ಮ ಸೋಪಾಯನ ಬೋರ್ಡ್ ಪಿತೂರಿ ಅವು ಪಿತೂರಿ ಪೊಕ್ಕಡೆ ಪಡ್ಕೆ ನಮ್ಮ ಹಂಗಂಗನ್ ವಿದೇಶ ಕಡಬುಡು ಕಂಟ್ರೋಲ್ ಮಲ್ಪು ಇಂಟ್ರೋಲ್ ಪುಯ್ ನಮ್ಮ ವಿಷಯ ಇತ್ತೆ ದೇಶದ ಬಗ್ಗೆ ಎಂಚಿನ ಕೇಶವ ಪಣ್ಬೆ ಇದೆ ಪರ್ಪಿನ ಗುಳ್ಳು ಪನ್ಪೀರ ನಂಗೆ ಪಟ್ಟ ಕಟ್ಟುವಿರ ಐ ಕುರ್ಚಿಯಲ್ಲಿ ಐ ನಾದೇಲಿ ಐ ಮೂಸೆಲಿ ಆಂಡ ನಮ್ಮಂಚಿನ ಈ ಕುರ್ಚಿಯಲ್ಲಿ ನಕ್ಲಿಡದು ಸರ್ಕಾರ ಏದು ಲಾಭ ಹೊಂದಿರೇ ಗೊತ್ತುಂಡ ಅವು ಎಂಚಮೇ ಕೇಶವ ಗೊತ್ತಜ್ಜ ಎಬ್ಬುಗು ದೀಕಂದು ನಮ್ಮಂಚಿನಗಳು ಪರ್ನಿಟತಿ ಆತಾತ ಕಿರಾಯದ ಗಂಗಸರಗು ರೇಟ್ ಹಿಡಿದು ಅವಳು ಸರಕಾರ ನಡಬುನು ಓಹೋ ಎಂಚ ಮಗ ನಮ್ಮಂಚಿನಗಳು ಆನಿ ಸರಕಾರದ ಎದುರು ಗಂಗಸರ ಬರಂದೆ ಇತುದುಂದಾಂಡ ಕೊರೋನಾದ ಟೈಮುಡು ಸರಕಾರ ನಡಪರಿಲ್ಲ
ಎಕ್ಸಾಕ್ಟ್ಲಿ ಕರೆಕ್ಟ್. ಇದ ಒಂಜಿ ಕ್ವಾರ್ಟರ್ಗೆ 30 ರೂಪಾಯಿ 40 ರೂಪಾಯಿ 50 ರೂಪಾಯಿ ಹೆಚ್ಚ ಅಲ್ಲಲ್ಲ ಗಂಗಸರ ಬರಂದೆ ಕುಲ್ಲು ಅವತ್ತಂದೆ ಬಾಕಿದೇಕು ಒಯ್ಕ್ ಇಲ್ಲೇ ಬೊಲ್ಲುಲಿಗೂ ಟೊಮೆಟೊಗೂ ಪೂರ ರೇಟ್ ಜಾಸ್ತಿ ಅಂಡ ದಲ್ಲ ಪ್ರತಿಭಟನೆ ಮಲ್ಪೇರು ಪೋಪೆ ಬರ್ತಾರೆ ನೆಕ್ಕಿಯರ್ಲ ಮಲ್ಪೇರ ಹೆಚ್ಚ ಕಾಸು ಕೊಡ್ತಾನಲ್ಲ ಪರ್ಪುಣ ಬರ್ಬೇರಂತೆ ಬಾಲನ್ನ. ದೇಶ ಸೇವೆ ಕೇಶವ, ದೇಶ ಸೇವೆ. ಎಕ್ಸಾಕ್ಟ್ಲಿ ಕರೆಕ್ಟ್ ಪಾಯಿಂಟ್. ಯಾನು ಕೋಡೆ ಕೋಡೆ ಬೈಯಾನ ಒಂದು ಕ್ವಾರ್ಟರ್ ಬೋರ್ಡ್ ಮಾರ ಬಾಳ್ದಲ್ಪ ಹೋದ್ ಉಂತೋಲ್ದೆ ಕೇಶವ ಒಂದು ರೇಟ್ ಜಾಸ್ತಿ ಆಯ್ನದು ಬೊಕ್ಕ ಉಂತೋಲ್ದ ಮಗ ಲೈನ್ ಜನ ಪಿಕ್ಚರ್ ಟಿಕೆಟ್ ಲೈನ್ ಉಂಟಿಲ್ಲ ಎಕ್ಸಾಕ್ಟ್ಲಿ ಕರೆಕ್ಟ್. ಪರಿಹಾರ ಬ್ಲ್ಯಾಕ್ ಇರ್ತೈತೆ ಪರ್ನಿ ಹೆಂಚಿನ ನಮ್ಮ ಲೋಕದ ಅವಸ್ಥೆ ದೇಶ ಸೇವೆ ರೇಷನ್ಗೆ ಚಿಂದನ್ನೆಗೆ ಲೈನ್ ಉಂತದಿ ನಾವು ಗೊತ್ತುಂಡು ಇತ್ತ ಗಂಗಸರಗುಲ ಲೈನ್ ಉಂತದು ಮುಗುಲು ಗಂಗಸರ ಬರ್ಬೇರು ಬರ್ನಾಗ ನಮ್ಮ ದೇಶದ ಪರಿಸ್ಥಿತಿ ಓಡೆ ಉಂಟು ಭಾರಿ ಬೇಜಾರ ಖುಷಿ ಪಡಕ್ಕ ಖುಷಿ ಪಡಕ ನಮ್ಮ ಪರೋಡುವೆ ಕೇಶವ ಪರೋಡು ನಮ್ಮ ದೇಶಗೂ ಅಳಿಲ ಸೇವೆ ಎಂಚಿನ ಸೇವೆ ಅಂಡಲ್ಲ ಇತ್ತಿರ್ತದ ಈ ಮಾಲ್ಲು ಮತ್ತ ಏನ್ ನಿಚ್ಚಿ ಇತ್ತ ಒಂಜಿ ಕ್ವಾರ್ಟರ್ ಪರಿಗುಡ್ಲಿ ಖಾಲಿ ಮುಂಕುಲಕ್ಕೆ ಬಿಲ್ಲ ಬೆಗರ್ನ ತಂದೆ ನಾಟು ನೆಜ್ಜಿ ಬಾಲನ. ಎಕ್ಸಾಕ್ಟ್ಲಿ ಕರೆಕ್ಟ್ ಪಾಯಿಂಟ್. ಎನ್ನ ಕಾಲಿ ಉಂಡತ್ತ ನಮ್ಮ ಎನ್ನ ಕಾಲಿ ಮೂಗುದ ಕೊಡಿ ಮಾತ್ರ ಬೆಗರ್ನು ಬೇಕೇಶ ಉದಾಹರಣೆ ಇರ್ನ ಕೊಡಿ ಅಣ್ಣ ಬೇಕಾರು ನಿಮ್ಗೆ ಹೋಗ್ಲ ಬೇಕಾರು ಅವು ಸರ್ಕಾರದ ಪಿತೂರಿ ಅವು ಪಿತೂರಿ ಟೆಕ್ನಿಕ್ ಹೆಂಗೆ ಬಣ್ಣಿಗೆ ನಮ್ಮ ಬೇಗ ಮೂಗು ಬೇಗರೋಜಿ ಕೆಬಿ ಬೇಗರೋಜಿ ಬಂದು ಕುಡಬಪ್ಪ ಹಠ ಬರ್ಪುಡ್ ನಂಗೆ ಬೇಗ ಎಷ್ಟಲ್ತಿ ನಮ್ಮ ಬೇಗರೋಡೆ ನಮ್ಮದಾದ್ರ ಸರ್ಕಾರ ಕೊಂಚ ಲಾಭ ಉಂಡತ್ತ ಕುಡದೆತ್ತನು ಅಂಡ ಈರು ಮಾತ್ರ ಉಂಡತಿ ಫ್ರೆಶ್ ಉಳ್ಳರು ಇಲ್ಲ ಫ್ರೆಶ್ ಇಲ್ಲ ಎಕ್ಸಾಕ್ಟ್ಲಿ ಕರೆಕ್ಟ್. ನಮ್ಮ ಮಾಲ್ನ ಜಾಗ್ರತೆ ಮಂತವರು ಇರೋಲ್ಲ ರೀ ನಾಳೆಣ್ಣೆ ಬಿಲ್ಕಿನ ನಾಳೆಣ್ಣೆ ಅಂಗಿಯ ಬಳದಿಯಾರ ನಾಳೆಣ್ಣೆ ಹೊಲ್ತೀರ ನಮ್ಮ ಹೊಲ್ತು ರೀ ಎಂಟ್ರಿ ಕಮಿಂಗ್ ಸೂನ್ ಹಿಂಗ ಅವೇ ಪೊಡಿ ನೀರು ಹೋಲ್ ಮಾತ ತಾಲ್ವಾರ ಗೊತ್ತಾಗ ನಮ್ಮ ದೇಶದ ಬಗ್ಗೆ ಚಿಂತನೆ ಉಂಟು ನಮ್ಮ ಎಂಜಿನ ಬರ್ಪುಣ ಅಂಡಲ್ಲ ಇಲ್ಲದಕ್ಲೆ ಉಪಾದ್ರ ಉಂಡ ನಂಗೆ ಉಪಾದ್ರ ಅಂತಂದ್ರೆ ಒರಿಯ ಮನುಷ್ಯ ಪರಿಯನ್ನ ಅಂಡ ಇಲ್ಲದಕ್ಲೆ ಉಪಾದ್ರ ಕೊರಿಯ ಬಲ್ಲಿ ಮಂಡೆ ವೆಚ್ಚಡು ಹೋಗ್ಬಿನಿ ಇಲ್ಲದ ಬಡದಿ ಜೋಗ್ಲೆ ಮಾತ ಹಾಕು ನೆರ್ಪು ಬಲ್ಲಿ ಪರಿಮುಖ ಸಮಾಜಗ ನಮ್ಮ ದೂಷಣದ ವ್ಯಕ್ತಿ ಯಾರವಲ್ಲ ಬೇಡ ಬಿಟ್ಟು ಬಲ್ಲಿ ಹಕ್ಕ ಬಲ್ಲಿ ಕೇಶವ ಸೀರಿಲ್ಲ ಬೋರ್ಡು ಪರ್ದು ಯಾನ್ ಮಲ್ಪುನ ಕೇಳಿ ಒಂದು ವೇಳೆ ಮುಂಗು ಊಟ ಪರಿ ಅಂದೆ ಪನ್ಕ ನಮ್ಮ ಲೆಕ್ಕರ್ದು ಜಾಸ್ತಿ ಅಂಡ ಇಲ್ಲಡೆ ಹೋಗುಣ ಪ್ರಯತ್ನ ಮನ್ಪರೆ ಬಲ್ಲಿ ಓಲು ಜಾಗ ಅವಳು ಚಿಪ್ಪು ಕಾಂಡ ಲಕ್ಕಿ ಕೊಡ್ಲೆ ಸೀದಾ ಪೋಡು ಏನಾಗಲ್ಲ ಉಪದ್ರ ಇಜ್ಜತಿ ನಮ್ಮ ಸೀದಾ ಪೋಡು ನಾಯ್ದ ಲೆಕ್ಕ ಮುಸ್ಕುಬಾರ್ದು ಜಪ್ಪೋಡು ಕಾಂಡ ಲಕ್ಕೋಡು ಅದ ಅಕ್ಕ ಕೇಶವ ನಿನ್ನ ಬಗ್ಗೆ ಪನ್ನೀರ್ ಪ್ರೌಡ್ ಫೀಲ್ ಅವನು ಪ್ರೌಡ್ ಫೀಲ್ ಮೆಚ್ಚೇನು ಅಂದ ಏತ್ ಮತ್ತು ಗೊತ್ತುಂಡು ಮೆ ಕೇಶವ ಯಾನ ಆಲ್ಮಿಸ್ಟತಿ ಹ್ಯಾಪಿ ನ್ಯೂ ಇಯರ್ ಯಾನು ಎಂಚಿನ ಜನಗಳನ್ನ ಎಂಚಿನ ಚಿತ್ರೋಣ ಮಾತ ಬುಡುಪಾದಿನಿ ಹೆಂಗ್ ಗೊತ್ತು ನಮ್ಮ ಏರಿಯಾಗಳ ತೊಂದರೆ ತುಲೆ ಮಗ ಬುದ್ಧಿವಂತನಿಗೆ ಭಾರಿ ಸುಲಭ ಬಾಲನ್ನ ಇಲ್ಲಿ ಏನೊಂಜಿ ದೋಸ್ತಿ ಏನಾರದೊಂಜಿ 2-3 ವರ್ಷಕ್ಕೆ ಎಲ್ಲಿ ವಾ ಬುದ್ಧಿವನ್ ಬುಲ್ ಮಾರ ಇವ್ರ ಕೇಸವನ್ನ ಪಡೆದು ಜೀವನವನ್ನು ಹಾಳು ಮಾಡ್ತಾರ ಇರಾಗ ಆತು ಸ್ವಯಜ್ಜ ಪರ್ಪುರನೆ ಜೀವನನ ಬುದ್ಧಿ ಫಂಡಿಂಗ್ ಒಂಜೇ ಒಂಜಿ ಅಭ್ಯಾಸ ಹೆಜ್ಜನ್ನೇ ಮೂರನೇ ಸಿಂಗೋಡದಾನಿ ಪರ್ಚ ಮರಣದಲ್ಪ ಒಂಜೇ ಬಾತಾರ ಒಂಜೇ ಒಂಜಿ ಅಭ್ಯಾಸ ಹೆಜ್ಜಿ ದುರಭ್ಯಾಸ ಒಂಜಿ ಗ್ಲಾಸ್ ಮುಟ್ಟುದಿನೇ ಒಂಜಿ ಒಯ್ತುದಿನೇ ಒಂಜಿ ಅಗಿದಿನೇ ಪಾಪ ಪೋಯ್ ದೇವರು ಪರ್ತಿನ ಎಲ್ಲ ಕೊನೆ ಪೇರು ಎಡ್ಡೆಂದಿನ ಎಲ್ಲ ಕೊನೆ ಪೇರು
ಅರ್ಧ ಆಗಿರಿ ಅವಾಗ ವೈಟ್ ಬಗೆ ತಿಂದು ಐಟಿ ಮಾರೋಣ ಆತ ಮುಡಿಯಾರ ಮತ್ತೆ ಟ್ರೂ ಬನ್ನಿ ಸತ್ಯ ಟ್ರೂ ಟ್ರೂ ಕಾರಣಾಗ ಬುಡಿಯಾರ ನೋ ನೆವರ್ ಅಂಚಂದಿ ಇರು KGF ತೂತಾರ KGF ಅಂದ ಅಂಜ ಕೇಶವ KGF ಪಿಕ್ಚರ್ ಅಂಚೆ ಪಿಕ್ಚರ್ KGF ಪಿಕ್ಚರ್ ತೂತಾರ ಅಂದ್ ಯಾಂದು ತುಜಿ ಈ ಪಿಕ್ಚರ್ ಹೋಗ್ಬಿಜಾರ ഞാൻ വേറെ ಒಂಜಿ ಪಿಕ್ಚರ್ ಪೋತೆ ಕೇಶವ ಒಂಜಿ ಪಿಕ್ಚರ್ ತೋತೆ ಶೋಲೆ ಶೋಲೆ ಅವೇ ಲಾಸ್ಟ್ 5 ಬೊಕ್ಕ ಹಿಂಗೆ 10 ದಿನ ಶೋಲೆ ಅದಕ್ಕೆ ಉಂಟಾಯಿ ನಾನು ಪಿಕ್ಚರ್ ಕೂತಿದ್ದೆ ಈರು KGF ಪಿಕ್ಚರ್ ಆ ನಮ್ನೆ ಕಾಸು ಬಂದಿದ್ದ ಆಯ್ತ ಡೈರೆಕ್ಟರ್ಗೆ ರೆಡ್ ಪೆಗ್ ಪರ್ದೆ ಬರೀತೀನಿ ಏನು ಪ್ರಶಾಂತ್ ಕಲ್ಲಡ್ಕ ಆತ ನಾ ಪರಾದಿ ಇನ್ನು KGF ಡೈರೆಕ್ಟರ್ ಗೋಣಿ ಕಾಸು ಮಂತನಿಗೆ ಅತ್ತೇವು ಪೇಪರ್ ಓದು ಜರೀರು ಅವಾಗ ಪರ್ಪುಣಿಗೆ ಒಂಜಿ ಏತ್ ತಾಕತ್ತುಂಡು ಏತನ ಮಂಡೆ ವರ್ಕ್ ಆಪುಂಡು ಇದು ಪಲ್ಲೆಗೆ ಶಕ್ತಿ ಉಂಡು ತಾಕತ್ತುಂಡು ಮೆಚ್ಚೋಡ್ ನಮ್ಮ ಪರ್ತಿನ ಮಾಲಗೆ ಮೆಚ್ಚೋಡ್ ನಮ್ಮ ಮಾಲ ಹೆಚ್ಚಿನ ಮಾತ ಮಲ್ಪ ಹೊಡುದಿಲ್ಲ ದೇವರ್ನಾಗ ಯಾರನ್ನ ಪರೋಡೇ ಬಂದ್ಬಿಡತ್ತು ಸಮಾಜ ಪರ್ಣನೇ ಜೀವನಂದತ್ ಬಲ್ಲಿ ಎಂಗ್ಲಿಗದಾದನ ಸೋಲು ಎಂಗಲ್ಲ ಗ್ರಾಗತಿ ಎಂಗಲ್ಲ ಇಂಚೊಂಡು ಎಂಗುಲ್ ಬರ್ತಾ ನಿಗುಲ್ ಬರ್ಯಾರ ಬಲ್ಲಿ ಎಂಗ್ಲ ಸ್ವಂತ ವಿಚಾರ ಆತಿ ನಮ್ಮ ದೇಶ ಸೇವೆ ಅಂಚ ನಂಗೆ ಚಿಂತನೆ ಮುಖ್ಯ ಬೋರ್ಬೋದು ಸುಂದರ ಒಮ್ಮೆ ಮಗೆ ಹೊಟ್ಟಾದಾರ ಸುಂದರ ಬಲ ಓಹೋ ಜಾಲಿ ಏನು ಟೈಟ್ ಆಯ್ತು ನಾವು ಎಂಗ್ಲೇ ಪುರ ನಾಟುಂಡ ಅವು ಎಂಗ್ಲ ಫ್ರೆಶ್ ಇಲ್ಲ ರಾಮ ದಾದಮೆ ಕೇಶವ ಜವಾಣಿ ನಿಕ್ ಮಂಡೆ 1.5 ಗಂಟೆಗೆ ಪಾಡ್ದಿನ ಮಾರೆ ವೈನ್ ಶಾಪ್ ಮಾರೆ ಓಪನ್ ಆತಿನ ಆತ ಬೇಗ ವೈನ್ ಶಾಪ್ ಓಪನ್ ಮಂತಿ ಆತಿನತ್ ಎಂಗ್ಲೇ ಓಪನ್ ಮಂತಿನ ಅವು ಎಂಗ್ಲ ಪರ್ಮನೆಂಟ್ ಗಿರಕ್ಕೆ ಬೇಜಾರ ನಿಕ್ಲೇನು ತೂನಾಗ ಈಗ ನಮ್ಮನೆ ಬುದ್ಧಿ ಬನ್ಪೆ ಮಾರೆ ನೀವಂಜಿ ಕಾಂಡೆ ಒಂಜಿ ಪರ್ಪುನಕ್ಲಿ ಏರ್ಲ ಲೋಕಡು ಉಲ್ಲೇರ ಮಾತೆ ಬಗೆ ಬರೋಡಿ ನಮ್ಮೆ ನಿನ್ನ ಅಮ್ಮೆ ಮಾಸ್ಟರ್ ಪಾಪ ಕೋಡೆಲ್ಲ ಬುಲ್ತೇರಾರು ಮಗ ಒಂಚೂರು ಬುದ್ಧಿ ಮಾನ್ಲೆ ಪಾಪ ಶಾಲೆದ ಮಾಸ್ಟರ್ ಮಾರೆ 4 ಜನ ಜೋಕ್ಲೆಗೆ ಒಂಜಿ ಕಲ್ಪನ ವ್ಯಕ್ತಿ ಮಾರೆ ನಿರ್ನ ಮಗ ಕಲ್ಪಲೆ ಎಂದು ಪಂಡ ಪೋಯ್ಜಿಯ ಮಾರೆ ನಿಕ್ ತರಸಮಂಡ ಅರಗೆ ತರಸಮಂಡ ನಿಗಲ್ ಅಂಜನಗಳ್ಳ ಚಾಡಿ ಬಲ್ಪುಲ ಚಾಡಿ ಪನ್ನೆ ಅತ್ತ ಮಾರೆ ಪನ್ನಿ ವಿಶೇಷ ಎತ್ತಿನೇನು ಪನ್ನೆ ಅಲ್ಲ ಪಲ್ಲೆ ಹೆಂಗ್ ಪರಿಯರ್ಲ ಗೊತ್ತುಂಡು ಬುಡಿಯರ್ಲ ಗೊತ್ತುಂಡು ಅಲ್ಲಿ ಬಿಡು ಯಾಂದಲ ಪುರುಬಾಲ ದಲ ನಿಪ್ಪುಲ್ಡೆಂಕದಲ್ಲ ಗಂಗಾಸರ ಪರ್ಪವನ ಮರಲ ಪರಾಡು ಲೇಶೋದ್ದಾರ ಪುಂಡಿಯ ಪಕ್ಕ ಪರಾಡು ಗನಾಡು ಒಂಜಿ ಜೋಡಿ ತೆಗೆದನು ಮಾರೆ ಆ ಪರಬೆ ಮಂಡ್ಯ ಸಮಯ ಜನಿ ಬನ್ನಿ ಇರ ಕೆಲಸ ಜಾರ ಇರು ಇರಗೊಂದು ಚೂರಲ್ಲ ಅಕ್ಕಲುಂಡ ಒಂಜಿ ಪೊಂಡು ಬಾಲೆ ಅಲ್ಲ ಮಗಲ್ಲ ಅಲ್ಲಿಗೆ ನಾಚಿಕೆ ನೀರೇನು ತೂನಾಗ ಒಂಜಿ ಅಮ್ಮೆಂದು ಪನೇರ ಒಂಜಿ ಆ ಮಾರ್ಗೋಡು ಐಟೆಡ್ ಮಾಲ್ ಒಂದು ಪುರ ಪೋನಾಗ ಸುಂದರ ಯಾನೆನ್ನ ಕರ್ತವ್ಯ ಬಲ್ತದ ಮುಗಿತದ ಆತನು ಅಣ್ಣ ಮದ್ವೆ ಅಲ್ಲ ಮದ್ವೆಗೆ ರೆಡಿ ಆಂಡು ಏರು ಆಂಡು ನಮ್ಮ ಏತ್ಕೊಂಡಿದೆ ಬುದು ಐದು ನಾನೇ ಬಿಡ್ತೀನಿ ಲಕ್ನಾಯೇ ಬೋದು ಮುಸುಂಟು ಎಂಗ್ಲು ಖುಷಿ ಇಟ್ಟು ಬರ್ತೀನಿ ನಾನ ಖುಷಿ ಸುಂದರ ಹೊರಮರ ಗಂಟೆಗೆ ಇಂಜಿನ ಖುಷಿ ಮೇ ಮೇಲ ಬರ್ತಿದ್ದಿ ಅಂದ ಬರ್ತಿದ್ದಿ 16 ಗಂಟೆಗೆ ಬರ್ತೀರಿ ಇನ್ನು ಮಧ್ಯಾಹ್ನ ಇಂಗ್ಲಂಬೆ ವರ್ಮ ಗಂಟೆ ಬೇಗ ಮಲ್ಪ ಗಾಂಡಿ 3 ಗಂಟೆ ಎಕ್ಸ್ಟ್ರಾ ತಿಕ್ಕೊಂಡತ್ತ ಕುಟುದಿನ ಗೊತ್ತುಂಡತ್ತ ಮೇರು ಐಕೆ ಎಂಗುಲು ಕಾಂಡೆನೆ ಶುರು ಮಾಡ್ತೀನಿ ಇರ್ನ ಬರ್ತೀರೇನ ಬರ್ತೀರಿ ಮೇರ್ನ ಪುರ ನೀವು ಗುರುವಾರ ಒಂಜಿ ಬರ್ತೀರ ಅಣ್ಣತ್ತ ಇರ್ನ ಅವು ಎಂಗುಲು ಖುಷಿ ಅನ್ನಗ ಎಂಕುಲು ಖುಷಿ ಅನ್ನಗ ಎಂಕುಲು ಅಪಗ ಬರ್ತದೆ ಮಂತೊಂದು ಎಂತೆಲ್ಲ ಖುಷಿ ಅವು ಎಂತೆಲ್ಲ ಖುಷಿ ಎಂತೆಲ್ಲ ಹ್ಯಾಪಿನೆಸ್ ಬೋಡಿ ಹ್ಯಾಪಿನೆಸ್ ಬೋಡು ಎಂಜಾಯ್ಮೆಂಟ್ ದ ಲೈಫ್ ಪಕ್ಕ ನಾಯ್ದ ಬೀಲ ಮೆನಿಕ್ಲು ಅವು ವಾಂಟೆಡ್ ಬಾಂಡಲ್ ಸರಿ ಸತ್ಯ ಅನ್ಪೆ ಕೇಶವ ಬುದ್ಧಿ ನಾಯ್ದ ಬೀಲ್ ಒಂದಾಗಿ ವಾಂಟೆಡ್ ಬಾಂಡು ವಾಂಟೆಡ್ ನಾಯ್ದ ಬೀಲ್ ಹೋಗ್ಲೆ ಸರಿ ಎಕ್ಸಾಕ್ಟ್ಲಿ ಕರೆಕ್ಟ್ ಪಾಯಿಂಟ್ ಕೆಲವರು ಅದು ಹೆಚ್ಚಿನ ಮರಲೇರು ಮೇಲೆ ಮೇಮೆ ಹಾಗೆ 1.5 ಗಂಟೆ 10 ಕಾಂಡೆ ಪುರ ಪಾಡ್ ನಾವು ಅವು ಕುರ್ಚೆಲ್ಲ ನಗಲು ಪಾಡ್ನು ಪಾಡ್ರೆ ನಿಕ್ಲೆ ಆಸೆ ಆಯ್ತು ರಾತ್ರಿ ಒಂಜಿ ಪೆಗ್ 2 ಪೆಗ್ ಪಾಡ್ದು ಗಟ್ಟಿ ಉಂಡು ಜಿಪ್ಲಿ
ಅಂಚಿನ ಮೂರ್ಖೇರು ಸಮಾಜ ಪುಟ್ಟದೇರತ್ತ ಪಪ್ಪಿ ಅವು ಹೆಂಗ್ ಒಂಜಿ ಹೆಚ್ಚಿನ ರಾತ್ರಿಗೆ ಪಾಡ್ರೆ ಮರಲ ಮರ್ಲೆ ಬಗ ಬಗ ರಾತ್ರಿಗೆ ಪಾಡ್ದು ಆ ಪಿರಿಯದ ಪಾಡ್ದು ಜಪ್ಪುನೆಕ್ ಆಗ ನಿದ್ರದ ಮಾತ್ರೆ ತಿಂದು ಜಪ್ಪುಲೆತ್ತ ಅಪ್ಪಣ್ಣ ಮಾಲಕ್ಕೆ ಮರ್ಯಾದಿದ್ದೆ ಪರ್ಣಿಕ್ ಒಂಜಿ ವ್ಯಾಲಿ ಓಡಿ ಆ ಪರ್ಣಿ ನಮ್ಮ ಯೂಸ್ ಮಾಡ್ಬೋಡು ಯೂಸ್ ಮಾಡ್ಬಿಡ್ಲಿತ್ತ ಮಾತ್ರ ಗಂಗಸರ ಹೊರಡು ಹೆಂಗ ಪರ್ಣ ಗೊತ್ತಾಡಿಯ ದೇಶವು ಬಕ ಗೊತ್ತಾಂಡತ್ತ ಗೊತ್ತ ಮಾಲಿಗೆ ಮರ್ಯಾದೆ ಒಟ್ಟಾರೆ ಜನ ಕಾಮಿಡಿ ಹೊಡೆದು ಪಾತೆ ಮರ್ಲೆ ಕಮಲ್ತೊಂದು ಮಾಡ್ಲೆಲ್ಲ ಕವತ್ತೆ ಪೂರ್ವಂಚವನ್ನೇರಲ್ಲಿ ಸಮಾಜ ವೈಪರಲ್ಲಿ ಸಮಾಜ ಉಪ್ಪಾಡು ಸಮಾಜ ದಾಯ ಹೋಯ್ ಪರ್ ನಿಖಲ್ ಬರ್ಲಿ ಸಮಾಜ ಸಂದೇಶ ಕೊಡ್ಬೋದು ನಿಖಲು ಪರನೆ ಮಾತಾಡಲ್ಲ ಅಂದ್ರೆ ಹೆಂಗೋ ಸಂದರ್ಭ ಹೆಂಗೋ ಸ್ಥಿತಿಗೆ ನಮ್ಮ ಈತ್ ಮಲ್ಲ ಆರ್ಟಿಸ್ಟ್ ಮಾರೆ ಒಂಜಿ ದೇವರೇ ಕೈ ಮುಗಿನ ಅಂಚಿನ ಆರ್ಟಿಸ್ಟ್ ಒಂಜಿ ಎಂಚಿನ ಒಂಜಿ ಗೀಟ್ ಪಾಡ್ನಲ್ಲ ಒಂಜಿ ಚಿತ್ರ ಆಪುಂಡು ಮರಡು ಒಂಜಿ ಲಾರಿಗೆ ಒಂಜಿ ಪುದರ್ ಬರೆತ್ತಿ ದೇವ ಆ ವೈಟ್ ಬರೆತ್ತಿ ನಿಂದು ಜನಕುಲ್ಕೇನು ಅಂತೇಳಿ ಖಾಲಿ ತೆಪ್ಪದ ಕೂರ್ನು ಪಾಯಿಂಟ್ ನೆಕ್ ಪೇಂಟ್ದ ಡಬ್ಬೆಗೆ ಮುರ್ಕಾದ ಒಂಜಿ ಬರೆತ್ತೀನಿ ಮಾರೆ ಜನಕುಲಿಗೆ ಆಶ್ಚರ್ಯ ಮೇ ವೈಟ್ ಬರೆ ಅವು ಬ್ರಷ್ ಮುರೇನು ವೈನ್ ಶಾಪ್ ಉಡ್ದು ಬ್ರಷ್ ಇಜ್ಜಾರು ಬ್ರಷ್ ತೊಂದ್ರೆ ಕಾಸು ಇಜ್ಜಾರು ಯಾಕೆ ತೆಪ್ಪು ನಾಲ್ ಬಿಟ್ಟು ಸುತ್ತೇಡು ಹಾಕಿ ನೀ ಬ್ರಷ್ ಬಂದು ಅವು ಕೊಂಚ 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 ಕರ್ಮ ನಿಖಲ್ನ ಒಂಜಿ 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 ವಿದ್ವತ್ ಉಪ್ಪುನಾಗ ಐನು ಆಲೋಚನೆ ಮಲ್ಕೊಡು ಎಂಡ ವಿದ್ವತ್ತು ಎನರ್ದೆ ನಾಶ ಬಲ್ಲಿ ಈ ವಿದ್ವತ್ತು ಒರಿಯೋಡು ಒಂಜಿ ಅವು ಮಂಡೆಡು ದಿಯೋಡು ಕೇಶವ ವಿದ್ವತ್ ಕೊರ್ಬು ನೀರಿ ದೇವರತಿ ಉಪಯೋಗ ನಮ ಮಲ್ಬೋಡ ಆತೆ ಮಲ್ಲ ಕವಿ ನಕಲ್ ಮಾತ ತುಲ ಇತ್ತೆಲ್ಲ ಅಜರಾಮರ ನೀ ಗೊತ್ತು ನನಗೆ ಇರ್ ಮಲ ಮಲ್ಲದಲ್ಲ ಬಗಲ್ ನೋಡಿ ಕವಿ ನಕಲು ಮಾತ ಪಾಪ ಲ್ಯಾಂಪ್ ಉಡು ಮಾತ ಬರೆಯೋದು ಮಾತ ಕೆಲವು ವಿಚಾರಾತ್ಮಕ ವಿಷಯಗಳು ಮಾತ ಸೃಷ್ಟಿ ಮಂತಿರು ಒಪ್ಪು ಯಾಕಲೆ ಸಲಾಮುಂಡು ನಮ್ಮಂಚ ತಕಲ ನಂಕ ಮಾತ ಅರ್ಥ ಆಪುಜವು ಅವು ಅರ್ಥ ಆಪುನಕ್ಲೇಗ ಅರ್ಥ ಆಪು ಜನಸಾಮಾನ್ಯರನ ವಿಷಯ ಮಾತ ಇಂಕ ಮಂಚಿನ ಕುರ್ಚಾಡ್ದಕ್ಲೆ ಹಿಡ್ದು ಅರ್ಥ ಆಪು ನಿಖಲದಾದ ಚಿಂತನೆ ಬತ್ತ ಎಂಚಿನ ಕೇಳ್ನೆ ಏತ ಚಿಂತನೆ ಬತ್ತು ಪೋಯ್ನಿ ಇತ್ತೆ 4 ಗಂಟೆ ಹಿಡಿದು ದುಂಬು KGF ಬದ್ದು ಏರು ಯಶ್ನ ಒಟ್ಟರ ಬಗಲು వచ్చి ಪರ್ದ KGF ಫೋಟೋ ಮೀಡಿಯಾ ಬರ್ಪುನಿ ಚಿಂತನೆ ದಾದ ಚಿಂತನೆ KGF ಬತ್ತು ಆಯ್ತಾ ಬೆರಿಕ ಹೋಗ್ಬತ್ತಿನ ಮೇನೀರ್ ಬರ್ತದೆ ಅವು ಏನು ಅಂತ పోయి చేయకు ఐదు ఒక్క ఇరువత్త తులి కొంచెం విషయాలు వేసి లేకడు బరోందు ಪರಿಸರ ಮಾಲಿನ್ಯ ಪರ್ಯಾಯ ಪರಿಸ್ಥಿತಿ ಮಲ್ಲ ಮಲ್ಲ ಕವಿ ನಕ್ಲೇನು ಹೋಲಿಸವ ಮಾರೆ ನಿನ್ನಡ್ದು ಒಂಜಿ ಲೈನ್ ಬರೆಯರೆ ಆವ ಮೇಲೆ ಇರು ಕೇಳಿ ಎಂಗಲ್ಡ ಇತ್ತೆ ಸ್ಪಾಟೆಡ್ ನಾಲ್ ದಕ್ಕಿಜಿ ನಾಲ್ ಬೊಕ್ಕವಲ್ಲ ಬೊಕ್ಕ ಪನ್ ಕೇಶವ ಟೆಲ್ ಮೀ ಕಮ್ ಆನ್ ಒಂದು ಬತ್ತ ಇಂಕೆ ಕುಡಾರಣ್ಣ ಒಂದೊಂದು ಬತ್ತ ಇಜ್ಜಿಂದ ಪನ ಒಂದೊಂದು ಬತ್ತೆ ಇಜ್ಜಿಂದ ಪನಡ ಕಮ್ ಆನ್ ಒಂದಾದು ಕೊರಲ ಉಂಡುವುದು ಪೋಪೆ ಒಂದಾದು ಕೊರಲ ಉಂಡುವುದು ಪೋಪೆ ದಾದ ವಾಟ್ ಇಸ್ ದ ಮೀನಿಂಗ್ ಬಡವ್ ಬಡವು ಬಡವ ಗೊರಿ ಉಣ್ಣೊಂದು ಬರ್ಪೆ ఆయన 100 కొరల నొప్పును ఆయన ఉండూదు పోతే ఇజ్జింದು ಬಂದಳ ಬಂದಳ ಮೆಚ್ಚೆ ಖುಷಿ ಡ್ಯಾಮನ್ನಾಗ ಈ ಪರ್ತಿನ ಡ್ಯಾಮ್ ಒಂಜಿ ಬತ್ತನ ತಮಾರೆ ಬಡವು ಮಾತ ಬೆನ್ಪುರಿ ಮಾತ ಬಡವರಿಗೆ ನನ್ನಲ್ಲ ಉಂಡು ಮೇಡ ನನ್ನನ್ನು ಪಣ್ಣೆ ಕೇಶವ ಇತ್ತಿಂದ ಪೋನಗ ಕತ್ತಲೆ ಪಣ್ಣಗ ಬತ್ತಲೆ ಐದು ಬಕ್ಕ ಆತೆ ಆನು ಚೆಕ್ಕೆ ಕಾಲುವ ಯಾನಲ್ಲ ಉಣ್ಣು ನಿಕ್ಕೆ ಓಪ್ಸ್ಕೊರ್ನಿ ಅದೇ ಕತ್ತಲೆ ಹಿಡಿದು ಬಕ್ಕ ನಮ್ಮ ಜಿಪ್ಪುನಿ ಸ್ವಲ್ಪ ಹೇರಿಜ್ಜಮೆ ಮತ್ತೆ ಜಿಪ್ಪು ತಿಂಗಳು ಎತ್ತಿ ಬಕ್ಕ ಪಾತ್ರೆ ಸೈಲೆಂಟ್ ಐದು ಬಕ್ಕ ಬಣ್ಣ ಎಲ್ಲ ಟೆಲ್ ಮೀ ಕನ್ನಡ ಎಲ್ಲ ಕನ್ನಡ ಬೆಳಗಾಯಿತು ಹೇಳು ಹೇ ಮುದ್ದು ಗಣಪ ಬೆಳಗಾಯಿತು ಹೇಳು ಏ ಮುದ್ದು ಗಣಪ ಭೂಮಿಯೆಲ್ಲ ರಂಗಾಯ್ತು ನೀ ಹೇಳು ತನಕ ವಾ 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 ಒಂದು ಕವನನ ಮಗ ಭಜನೆ ಮಂಗ ಒಂದು ಭಜನೆವು ಬೆಳಗಾಯ್ತು ಹೇಳು ಏ ಮುದ್ದು ಗಣಪ ಭುವಿಯೆಲ್ಲ ರಂಗಾಯ್ತು ನೀ ಏಳು ತನಕ ಕಾಂಡ ಗಣಪತಿ ದೇವರು ಅರೇನು ಮೆನಿಪುನಂಚಿನ ಪದವು ಭಜನೆ ಆಜನ ಗುದ್ದು ಕಮಾನ್ ಧನ್ಯನಾಗು ಪುಣ್ಯನಾಗು ಧನ್ಯನಾಗು ಪುಣ್ಯನಾಗು ಧನ್ಯ ಪುಣ್ಯಗಳ ನಡುವೆ ಅಡುಗೆ ನೀ ಪುಣ್ಯನಾಗು ಅಯ್ಯೇ ಬನ್ನಿ ಇಕ್ಕೆ ಕಮಾನ್ ಕಮಾನ್ ಕಾಮಣ್ಣ ಏರ್ ಮೆನಿಕ್ಲಿ ಏರ್ ಬರೆದು ಬರ್ಪನೆ ವಾ ಮೂಜಿ ಕಾಸ್ತೆ ಬರೆದು ಬರೆದು ಬರ್ಪನೆ ಉರ್ಲಿ ಈ ಎಂಗ್ಲೇ ಬನ್ಯಾರ ಅವನ್ನ ಅವು ಎಂಗುಲು ಹೊರ ಕುಲ್ನಾಗ ಆಯ್ ಫನ್ಪುಡಿ ನಿಂಕು ಲಕ್ಕದ ಮೂಲ ಫನ್ಪುಡಿ
ಅವು ಹಿರೇ ಬರ್ತಿ ಹಿರೇ ಖುಷಿ ಅನ್ನೋಲ್ಲಿ ಸುಂದರ ಪುರ ಪೋಲೆ ನಿನ್ನ ಬೇರೆ ತೊಲಬು ಬಾಲಣ್ಣ ಪೋಲೆ ಬಲೆ ಬೇಲೆ ಗೊಲೆ ಬರ್ತಿ ಬಾಬುಜಿ ಅಂಗಳು ಪರಿಸರ ಮುಖ್ಯ ಅರೆ ಇತ್ತೆಲ್ಲ ತಂಬೋಚಿ ಆರು ಬಾರು ಬೆಂಡಾರ ಇತ್ತು ಆರೇ ಬೆಂಡ ಆತಿ ಅರೆಗೆ ಬೆಂಡು ಒಂದು ಬೇರೆ ಚೂರು ಎಂಜಾಯ್ ಮಾಡ್ಬೋದು ಇರು ಜಾಗಿಂಗ್ ಒಯ್ದಿನಂತ ಇರ್ನಾತಿಗೆ ತಂತಿ ಕಂಬ ಕಾಡ್ದಿರ್ತಂದು ಪೋಲಿ ನಾನು ಸತ್ಯವನ್ ಕೇಶವ ಬಾಲಣ್ಣ ಯಾನು ಬುದ್ಧಿಮಂತ ಇನಿಕ್ ಕೂಡಿ ಒಂಜಿ ಬುದ್ಧಿಮಂಡ ಒಂಜಿ ಒರಿ ಪಣ್ಣೆಗೆ ಒಂಜಿ ವ್ಯಾಲ್ಯೂ ಬೋಡು ಇದರ ದಾಯಕ ವ್ಯಾಲ್ಯೂ ಇಕ್ಲೆಗ್ ಒಂಜಿ ಜೀವನ ಬಂಡದಾದ ಗೊತ್ತಿಜ್ಜಿ ಜೀವನ ಧರ್ಮ ಬಂಡದಾದ ಗೊತ್ತು ಧರ್ಮ 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 ಜೀವನೋಡು ಪೋಡು ನರಮಾಣಿ ಧರ್ಮ ಜೀವನೋಡು ಪೋಡು ಧರ್ಮ ಕರ್ಮಣು ತಿರಿಯಂದಿ ನರಮಾಣಿ ಧರ್ಮ ಜೀವನೋಡು ಪೋಡು ಹರಿದಾಸಿರವಂತಿರಿಗೆ ಹರಿದಾಸಿರ ದಾನವಂತರಿಗೆ ನರಮಣಿ ಆದ ಪುಟ್ಟಿಯದ ಪಕ್ಕ ನರಮ ಲೆಕ್ಕ ಬದುಕಿನ ಕಲ್ಪಡು ನರಮಾಣಿ ಧರ್ಮ ಜೀವನೋಡು ಪೋಡು ದುಮ್ಮದ ಕಾಳು ದೇವತೆಲ್ಲಗಳು ಅಮೃತ ಬರುವಂತರಿಗೆ ಇತ್ತದ ಕಾಳು ನರಮಾಣಿ ಗಂಗಸರ ಬರ್ತಿರಿಗೆ ಅಂತ್ಯಾದಗಳು ಸೈಪುಜರಿಗೆ ಮುಗುಲು ಸೈಪರಿಗೆ ಧರ್ಮ ಜೀವನೋಡು ಪೋಡು ನರಮಾಣಿ ಧರ್ಮ ಜೀವನೋಡು ಪೋಡು ಧರ್ಮದ ಬಗ್ಗೆ ಎಂಕ್ಲೇ ಪಡ್ಪುಣ ತೈ ಕಾಲುವ ಸರಿಯಾಲೆ ಸುರು ಸರಿಯಾಲೆ ಬೊಕ್ಕ ಜೀವನ ಅವಿ ಕೊಡೆ ಕೊಡೆ ಮೈಕೋ ಅಂಚ ಟಿವಿ ದಾಲ ಕ್ಯಾಮರಾ Hello sir. ಹಲೋ I'm Sanjita from DDTV. ಲಕ್ಕಿ ಲಕ್ಕಿ ಯಾಕಡೆ ದಿಂಜ ಕುಲ್ದು ಪಿಜಿನ್ ವೈದನ್ ಅಲ್ಲಿ DTT ಮಾಡೋರು ಮರ್ಯಾದೆ ಪರ ಮಂಗಳೂರ್ದ ಡಿ ಟಿವಿ ದಾಳ ಬಂದ್ಬುನಿ ಅಲ್ಲಿ you are from I'm from DDTV. My name is Sanjita. I've come here for a program and also for regarding a campaign. All right? Okay. Hello and welcome to Sanchara with Sanchita. Today I'm in one of the most beautiful places in Karnataka. It's the coastal region of Karnataka. It's also called as Mangalore. Mangalore, as you all know, is a food paradise, a seafood paradise especially. For one, for lunch had the most amazing, most delicious seafood. I had bhutai puli minchi, nangagasi and manji fry and angel masala fry. And no anjal masala oh, ಎಂಜಲ್ ಪಂದ ಉಬಿನಿ oh, I'm so sorry. I'm so sorry. ಇರ್ನ ಬರ್ತ್ಡೇ ಈತಲ ಆರ್ಡರ್ ಕೊಡ್ತಾರ ಆರ್ಡರ್ ಕೊಡ್ತೀನಿ ಹತ್ತು ಹಾಲು ನಮ್ಮ ತುಳುನಾಡದ ವಿಷಯ ಪನ್ಪುನಿ ಅಲ್ಲಿ ತಿಂದಿನಿ ನಾನು ಮಾತ್ರ ಪನ್ಪುನಿ ಅಲ್ಲಿ ಟಿವಿ ಓಡೆ ಬಂದು ನೀವು So I had amazing manji fry, anjal masala fry, and kori sukka, and jenji sukka, and kori roti, and whatnot. And my stomach and my heart is so happy. Also, as you all know, Bangalore is a holy land with one of the most beautiful temples like Dharmasthala, Katti Durga Parameshwari, Polali Rajarajeshwari. Yes, that's right. Thank you so much, sir. And also, we have demigods in Mangalore like Koragajja, Karluti, Panjurli. Sorry? Guliga as well. Thank you so much, sir. You know, you all know about the film Kantara, which was such a widely popular film in which there was Kalluti and Panjurli. So this... And Rishabh Shetty. Yes, Rishabh Shetty. Yeah. Oh my God. And I will tell you why I've actually come here. As you all know, DDTV is running a campaign on alcoholism, finding out reasons why people get into alcohol, why do they become addicts, what is the reason, what is the aftermath, and how do they deal with it, how their family deals with it, how do they, if they have friends who are alcoholics. Basically just research. And here I am. I came to this beautiful Kadri Park and I saw two people who look a little tipsy. So I'm hoping they're drunk and I could get something. Only two people. Oh, you're sober. Okay, yeah, you look sober, sir. So let's talk to them. Come on. Hello. How are you doing? ಕೇಂಡಿಂಗ್ ಗುಳಿಗೆ ಪಂಜುರ್ಲಿ ಅಜ್ಜೀರ್ ಪನ್ನಗೇನು ఒక లాస్ట్ ఏం చేయాలండి లాస్ట్ పన్ని అక్కడ ಒಂಜಿ ಅಭಿಯಾನ ಅಲ್ಲ DDTV ಇಡ್ದು ಒಂಜಿ ನೆತ್ತ ಡ್ರಿಂಕ್ಸ್ ದ ಬಗ್ಗೆ ಒಂಜಿ ಎಚ್ಚರಿಕೆ ಪುಟ್ಟವನಂಚಿನ ಕಾರ್ಯಕ್ರಮ ಗೆಲ್ನ ಐನ್ ಏರಡಗೇನ್ರ ಇದು ನಿಕಲ್ಡಗೇನ್ರೆ ನಿಕಲ್ಡ ರಡ್ ಕ್ವೆಶ್ಚನ್ ದಲ್ಲ I have questions. Yeah. So I see that you guys, it's daytime and you guys seem obviously drunk. So I just want to find out what's your motivation to drink and what do you do for a living and how does your family feel about all this? ಬಂಗಂಡ ఇంక ఎంచినండి అది ఫాస్ట్ ನಿರ್ನ ಪಾತಿ ನಿಕಲ್ಡ ಬ್ಯಾಗ್
No, better. So you seem know- to know English, so could you please translate it to them? Yeah. I'll translate her. Yeah, Them. yeah. ಇರೇ ಗೊತ್ತುಂಡ ಹೆಂಗ್ ಗೊತ್ತು ಸಾಧಾರಣ ಇಂಗ್ಲಿಷ್ ಸಾಧಾರಣ ಫುಲ್ ಹತ್ತು ಸಾಧಾರಣ ಗೊತ್ತು ಅಂದ ಟ್ರಾನ್ಸ್ಲೇಟ್ ಮಾಡ್ಬೇಕು ದಯಮಾಡಿ ನಿಖಿಲ್ಡ ಕೆಲವು ಕ್ವಶನ್ ಕೇಳುವ ನಿಖಿಲ್ ಹೇಗೆ ಮಾಡೋದು ಪರ್ಪರ್ ನೆಟ್ಟು ದಾದ ನಿಖಿಲಿಗೆ ಲಾಭ ಉಂಡು ದಾದ ನಷ್ಟ ಐನಾಲ್ಕು ಏನು ಅಲ್ಲಿಗೆ ಐಕ್ ಉತ್ತರ ಕೊರಡು ಪನ್ಪುಣ್ಯ ಹಾಲು ಎಂಗ್ಳು ಗೇಣಿ ಬಾಕ ಎಂಕ್ಲೆ ಪರಿಹಾರ ಕೊರ್ಪಲ್ಗೆಲ್ಲ ಯಾರತ್ ಐಕ್ ದಾದ ಸೊಲ್ಯೂಷನ್ ಪನ್ಪಲ್ಲ ಅಲ್ಲ ಅವನಲ್ಲ ಕೇಳ ಎಡ್ಡಲ್ಲಿ ಎಸ್ ಯು ಬೆಟ್ ಯು ನೋ ಅದರ್ I know Hindi. आप हिंदी में बोल सकते हो? मैं हिंदी में बात कर सकती हूँ. क्या बोलो अच्छा, मैं हिंदी में सवाल बोलते हैं ना हम सुनते नहीं, मेरे को सवाल करना है. आप जवाब दे सकते हो हिंदी में? अच्छा, आपको आता है हिंदी? ನೋ ತುಳು ಕನ್ನಡ Oh, I can speak a little bit of Muslims Kannada. Huh? ಯು ನೋ ಕನ್ನಡ Little bit, I can manage. Yeah. you're from I'm from Chandigarh, who lives in Oh my God, Chandigarh. Bangalore now. I've been living in Bangalore for like 5 years. So ಸ್ವಲ್ಪ ಬರ್ತದೆ. ಓ ಮೋರ್ ದನ್ ನನಗೆ ಸಹ ಬರ್ತದೆ ಇವರು ಬಿಡ್ಲಿಲ್ಲ ಬೆಳಿಗ್ಗೆ ಬಂದಿದೆ ನನಗೆ ಸಹ Oh, okay. So I would like to ask sir, what is your name? My name is Sundara. I am a contractor. Oh, okay. Yeah. Big buildings. You know that? With Bharat Mall and City Center. Wow. And Empire Mall. ಅವು ಪೂರ ಹೀರೆ ಕಟ್ಟದಿನ ಆಯ್ತಾ ಇಂಟರ್ಲಾಕ್ ಏನಂತ ಮಾಡ್ತೀವಿ ಅವಕ್ಕೆ ಇದು ಸಾವಿರ ಇಂಟರ್ಲಾಕ್ ಬಂದಿದ್ದು Did you build those buildings, sir? Yeah. You built those buildings? Yeah, I'm a Wow. contractor. I'm a contractor. Where is your camera? There. I'm a contractor. Yeah. ಇಂಟರ್ಲಾಕ್ okay. ಕಾಂಟ್ರಾಕ್ಟರ್ ನೋ ಕಾಂಟ್ರಾಕ್ಟರ್ ಇಂಟರ್ಲಾಕ್ ಕಾಂಟ್ರಾಕ್ಟರ್ Whatever it. You. All right, so let's see if we can start a conversation with these two gentlemen. So, what's your name? ಯು ಟಾಕಿಂಗ್ ಒನ್ ಭಾಷೆ ನೋ No, I can manage in Kannada if you want. Kannada? ಕನ್ನಡ ಮಾತಾಡ್ಬೇಕಾ? Oh, all right. ನಾಡು ಕನ್ನಡ ಮಾತಾಡ್ಬೇಕು All right. ನಿನ್ನ ಹೆಸರೇನು? ನಿನ್ನ ಹೆಸರೇನು ನನ್ನ ಕೇಶವ Oh, Keshava. ಕೇಶವ ಗೋರಿಗುಡ್ಡೆ Oh, he's Keshava Borigudde. ಗೋರಿ ಅಂತ ಗೋರಿನ ಅಮ್ಮಿ ಗೋರಿಗುಡ್ಡೆ Gorigudde. Oh, I'm so sorry. ಗೋರಿ ಬಂಟೋಲ ಮಿಸ್ಸಿಂಗ್ ಮ್ಯಾನ್ So, what's your name? Yeah. ಮೈ ನೇಮ್ Yeah. ಬಾಲಾ ಕೆತಿಕಲ್ Oh, he's Bala Tetikal. ಕೆತ್ತಿಗಲ್ I'm so sorry. I'm not familiar with the names here. What's that again? ಕೆತ್ತಿಗಲ್ ಓಮಂಜೂರ್ ಕೈತಲ್ Oh. Okay, his name is Balana Ketikal? Ketikal. My God, these seem to be like some fun men. Okay, so, Kannada. ನೀನು ಯಾಕೆ ಕುಡಿಯೋದು? ನನಗೆ ಆಸೆ ಉಂಟು ಕುಡಿಯುವುದು ನೀನು ಕೆಲಸ ಎಂತ ಮಾಡುದು? ನಾನು ಇದು ಬಿಡಿಸುವುದು ಚಿತ್ರ. He's a artist. ಕೊಂಚ ಕಲಾವಿದ ಏನೋ ಕೊಂಚ ಅವನು ದೊಡ್ಡ ಕೊಂಚ ಕಲಾವಿದ. ಅವ ಇಲ್ಲಿಯೋ ಇರುವ ವಸ್ತು ಅಲ್ಲ ಅದು. ಇದು ಎಲ್ಲೋ ಇರ್ಬೇಕಿತ್ತು. ಅವನು ಹಣೆ ಬರ ಸರಿ ಇಲ್ಲ. ಇವನ ಅಪ್ಪ ಮಾಸ್ಟರ್. ನೀನು ಸ್ವಲ್ಪ ಹೇಳು ಇವಳೆ ಅಂಕಿತಾ ಸಂಚಿತ ಸ್ವಲ್ಪ ಹೇಳು ಅವನಿಗೆ. ದೊಡ್ಡ ಕಲಾವಿದ, ಚಿಕ್ಕ ಕಲಾವಿದ ಅಲ್ಲ ಇದು. ಇದು ಇಲ್ಲಿ ಇರುವ ಸೊತ್ತೆ ಅಲ್ಲ. ಇದು ಆಂಧ್ರ ಪ್ರದೇಶ, ಹಾಲಿವುಡ್, ಬಾಲಿವುಡ್ ನಲ್ಲಿ ಇರ್ಬೇಕು. ಬಿಡಿಸುವುದು ಕೊಂಚ. ಈಗ ನೀನು ಕೂತ್ರೆ 2 ನಿಮಿಷದಲ್ಲಿ ನಿನ್ನನ್ನು ಬಿಡಿಸ್ತಾರೆ. What are you saying? Really? ನನ್ನ ಮಗಳ ಗಂಡ ಇದು ಮಗಳ ಗಂಡ ಆತ ಜೊತೆ ನಾವಲ್ಲೇ ಸಾವು Okay, so Mr. Keshava, ನೀನು ಯಾಕೆ ಕುಡಿಯುವುದು? ನೀನು ಎಷ್ಟು ಒಳ್ಳೆ ಕಲಾವಿದ, ನಿನ್ಗೆ ದೇವರು ವರದಾನ ಕೊಟ್ಟಿದ್ದಾರೆ, ಕುಡಿಬೇಡ. ಯಾರು ಹೇಳುದು? ನಾನು ಹೇಳುದು. ನಾನು ನನ್ನ ಖುಷಿಗೆ ಕುಡಿಯೋದು. ನಾನು ಕುಡಿತೇನೆ ಅಂತ ನಿಮ್ಮ ಟಿವಿಯವರು ಕುಡಿಯೋದು ಬೇಡ. ಇದು ನನ್ನ ಸ್ವಂತ. ನನ್ನ ಮನಸ್ಸಿಗೆ ಖುಷಿಯಾದ್ರೂ ಸಹ ಕುಡಿತೇನೆ, ಬೇಸರ ಆದ್ರೂ ಕುಡಿತೇನೆ. ಅದು ನನ್ನ ವಿಷಯ. ಟೈಮ್ ಸರಿ ಇಲ್ಲ ಹೇಳು. ಈಗ ನನ್ನ ಟೈಮ್ ಸರಿ ಇಲ್ಲ. ಟೈಮ್ ಸರಿ ಆದಾಗ ನಾನು ಸರಿ ಆಗ್ತೇನೆ. ಟಿವಿಯಲ್ಲಿ ಇದು ಜಗತ್ತಿಗೆ ಹೋಗ್ತದೆ ಮರೆ. ಹೌದಾ? ಇವರು ಹೇಳಿದಾಗೆ. ಸೊ ಮಿಸ್ಟರ್ ಬಾಲಣ್ಣ, ನೀನು ಯಾಕೆ ಕುಡಿಯೋದು? ಇವನು ನನ್ನನ್ನು ಕುಡಿಸುವುದು. ನಾನು ನಿಜವಾಗಿ ಒಳ್ಳೆ ಮನುಷ್ಯ. ಈ ಹೇಳುದು ನಾನು ಇವನು ಕುಡಿಸುವುದು ನನಗೆ. See, I told you all alcoholics have some sort of an influence. So in this case it looks like Mr. Keshava is heavily influenced by Mr. Balanna. Mr. Balanna, ನೀವು ಹೇಗೆ ಸಹ ಕುಡಿತೀರಿ, ನಿಮಗೆ ಪ್ರಾಯ ಆಗಿದೆ, ನೀವು ಇವರನ್ನು ಯಾಕೆ ಕುಡಿಸುದು? ಕುಡಿಲಿ, ಪೀಳಿಗೆ ಬೇಕಲ್ಲ, ಪೀಳಿಗೆ ಬೇಕು. ಜನಗಳು ಕುಡಿಯೋರು ಇನ್ನಷ್ಟು ಬೆಳೆಯಬೇಕು, ಬೆಳೆಯಲಿ, ಅದಕ್ಕೆ ಕುಡಿಸುದು ನಾನು. ನಾವು ಕುಡಿಯುವುದು ಸರ್ಕಾರವನ್ನು ಒಳ್ಳೇದು ಮಾಡ್ಬೇಕೆ.
ಸರ್ಕಾರ ಒಳ್ಳೇದು ಮಾಡ್ತೀರಾ? ಓಹೋ, ಹೇಗೆ ಕುಡಿದು ಹೇಗೆ ಸರ್ಕಾರ ಒಳ್ಳೇದು ಮಾಡುದು ನೀವು? ಅದು ಒಂದೊಂದು ಕ್ವಾರ್ಟರ್ಗೆ ಮಾರಾಯ 30 ರೂಪಾಯಿ 40 ರೂಪಾಯಿ ಹೆಚ್ಚ ಮಾಡಿ ಇವರು ನಮ್ಮನ್ನು ಕುಡಿಸದೆ ಸಾದಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ವಾವ್. ಆಗ ನೀವು ಇದನ್ನು ಟಿವಿಯಲ್ಲಿ ಹೇಳ್ಬೇಕು. ನೀವು ಇದನ್ನು ಬ್ಯಾನ್ ಮಾಡಬೇಕು. ಪಿಕ್ಚರ್ ಅಲ್ಲಿ ತೋರಿಸುದಲ್ಲ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ, ಮದ್ಯಪಾನ ಹಾನಿಕರ ಅಂತ ತೋರಿಸುವುದಕ್ಕಿಂತ ಇದನ್ನು ಅವ್ರು ಬ್ಯಾನ್ ಮಾಡ್ಲಿ ಅಲ್ಲ, ನಾವು ಕುಡಿಯೋದಿಲ್ಲಲ್ಲ. That's right. He has a point. Like you should even ban this, but then also they have another point that they are helping the government by drinking alcohol because they are serving a purpose to the country. So ನೀವು ದೇಶಕ್ಕೆ ಬೇಕಾಗಿ ಕುಡಿಯುವುದು. ದೇಶಕ್ಕೆ ಬೇಕಾಗಿ ಅಂತ ಅಲ್ಲ, ಆದ್ರೂ ಸಹ ನಮ್ಮಿಂದ ದೇಶಕ್ಕೆ ಲಾಭ ಉಂಟು. Yes. So these guys are really, really important for our country and for our economic for it to grow. ನೋಡಿ ಮಿಸ್ಟರ್ ಕೇಶವ, ನಮ್ಮದು ಈ DDTV ಚಾನೆಲ್ ಇದು ಕ್ಯಾಂಪೇನ್ ಇದು ಉದ್ದೇಶ ಅದೇ. ನಿಮ್ಮಂಥವರು ಕುಡಿತಾರಲ್ಲ ಅವರಿಗೆ ಬುದ್ಧಿ ಹೇಳುದು, ಕುಡಿಬೇಡಿ, ಯಾಕೆ ನಿಮ್ಮ ಆರೋಗ್ಯ ಹಾಳಾಗುದು, ನಿಮ್ಮ ಮನೆಯಲ್ಲಿ ಮೂಡ್ ಹಾಳಾಗುದು, ನಿಮ್ಮ ಗಂಡ ಹೆಂಡತಿ ಜುಟ್ಟು ಹಿಡಿದು ಗಲಾಟೆ ಮಾಡುದು, ಇದೆಲ್ಲ ಸರಿಯಲ್ಲ, ಇದು ತಪ್ಪು ಅಂತ ನಿಮ್ಗೆ ಅನಿಸುದಿಲ್ಲವಾ? ಅನಿಸ್ತದೆ, ಸತ್ಯ ಹೇಳ್ತೇನೆ ಇವರೇ. 6 ತಿಂಗಳು ಒಂದು ಬೊಟ್ಟ ಗಂಗಸರ ಕುಡಿಯಲಿಲ್ಲ. ನಾನು ಅದು 6 ತಿಂಗಳು ಒಂದು ಬೊಟ್ಟ ಮುಟ್ಲಿಲ್ಲ. ನಾವು ಒಂದು ಚಾಲೆಂಜ್ ಅಲ್ಲಿ ಕುಡಿತದ್ದು ವಿಷಯವನ್ನು ಬಿಟ್ಟಿದ್ದೇವೆ. ಅವ ನನ್ನ ದೋಸ್ತಿ ಶರತ್ ಪೂಜಾರಿ, ಅವನ ತಂದೆ ತೀರೋದಕ್ಕೆ ರಾತ್ರಿ ಉಲೆಯಲ್ಲಿ ಪುಣ್ಯಕ್ಕೆ ನನ್ನನ್ನು ಇವರನ್ನು ಕರ್ಕೊಂಡು ಹೋಗಿ ಒಂದೊಂದು ಮುಕ್ಲಿ ಕೊಟ್ಟ. ಬೇಡ ಅಂತ ಹೇಳಿದ್ದೇವೆ ನಾವು. ಆ ದಿವಸದ ಒಂದು ಮುಗುಲಿ ಈಗ ಎಲ್ಲಿ ತನಕ ಮುಟ್ಟಿದೆ ಅಂದ್ರೆ ಬಿಡ್ಲಿಕ್ಕೆ ಮನಸ್ಸು ಬರೋದಿಲ್ಲ. ಮನಸ್ಸು ಮಾಡಬೇಕು. ಮನಸ್ಸು ಮಾಡ್ಲಿಕ್ಕೆ ಅವ ಬಿಡ್ಲಿಲ್ಲಲ್ಲ. ಬಿಡ್ತಿದ್ರೆ ಒಂದು ಬೊಟ್ಟ. Yes, I understand. ಹಾಗೆ ದುರಭ್ಯಾಸಗಳೆಲ್ಲ ಇದು ಪ್ರಚೋದನೆ ಆಗುವುದೇ ಇಂಥ ಫಂಕ್ಷನ್ ಅಲ್ಲಿ ಇಂಥವರು ಕುಡಿಸಿದ್ರೆ. Absolutely right. I agree with you. ಅದೇ ನೋಡಿ, ನೀವೊಂದು ಕಲಾವಿದ, ನಿಮ್ಗೆ ಕಲೆ ಇದೆ, ಆ ಕಲೆಯನ್ನು ನೀವು ಕಲ್ಕೊಡ್ಬಾರ್ದು. ಕಲೆ ಎರಡು. ಮೊನ್ನೆ ಇವರು ನನ್ನನ್ನು ಜಾರಬಂಡಿಯಲ್ಲಿ ಕೂತ್ಕೊಂಡು ಜಾರಿಸಿ ಒಂದು ಕಲೆ ಇಲ್ಲ. ನೋ, ನಾನು ಕಲೆ ಅಂದ್ರೆ ಆರ್ಟ್ ಹೇಳಿದ್ದು. ಆರ್ಟ್ ಕೊಂಚ ಕಲೆ ಹೌದು. ನೀವು ಆ ಕಲೆಯನ್ನು ನಿಮ್ಮ ಒಳಗೆಯಿಂದ ಡೆವಲಪ್ ಮಾಡಿ, ನೀವು ಅದರಲ್ಲಿ ಇನ್ವಾಲ್ವ್ ಆಗಿ ಎನ್ಗ್ರೋಸ್ ಆಗಿ ಎಲ್ಲ ಮಾಡಿ, ಅವಾಗ ನಿಮ್ಗೆ ಅದು ಜೀವನದಲ್ಲಿ ಖುಷಿ ಕೊಡ್ತದೆ. ಇದರಲ್ಲಿ ಏನು ಒಳ್ಳೇದಿಲ್ಲ. ನೋಡುವ, ಪ್ರಯತ್ನ ಪಡುವ, ಪ್ರಯತ್ನ ನಮ್ದು. ಈತೆಲ್ಲೇ ಬಾಲೆಯಲ್ಲಿ ಎತ್ತು ಚೌಕು ಪನ್ನೀರ ಆಯ್ತನಲ್ಲ ಕೊഞ്ഞ ಬಾಯ್ಡು ಎತ್ತು ಚೌಕು ಪಂಡಲು ಕೊಂಚ ಅರ್ಥ ಮಾಡ್ತಲ್ಲ ಮೇ ಪನ್ನೀರ ಸುಲಭ ಕಾರ್ಯರೂಪ ಕನಲೆ ಕಂತು ತೋಜವಡ ಆಪೋಜಿಂದ ಯಾರಬಲ್ಲಿ ತೂಕ ನೋಡಿ ನೀವು ಈಗ ಜಾಸ್ತಿ ಕುಡಿದ್ರೆ ನಿಮ್ಮ ಪ್ರಾಣ ಬೇಗ ಹೋಗ್ತದೆ. ನಿಮ್ಮ ಹೌದು, ಸಾವು ಸಂಭವಿಸುವುದು ಅದರ ಸಾವು ದೇವರು ಬರೆದಿಟ್ಟಿದ್ದಾನೆ ಯಾವುದರಲ್ಲಿ ಸಾಯಬೇಕು ಅಂತ, ಆಗ ಅದರಲ್ಲೇ ಸಾಯ್ತದೆ. ಇದೆಲ್ಲ ಸುಮ್ಮನೆ ಒಂದು ಎಂತ ಹೇಳ್ತಾರೆ, ನಿಶ್ಚಿತ, ಇದು ಖಚಿತ, ಕೊಟ್ಟರೆ ಸಮಾಜದಿಂದ ನಮಗೆ ಉಚಿತ. Doesn't look like it's going to make any sense by convincing them to not drink, but I will still try. ಎಂತದ ಹೇಳಿದ್ರು? ಬ್ರೇಕ್ ತೆಗೆದು ನಾನು ಮಧ್ಯದಲ್ಲಿ. ಬ್ರೇಕ್ ಆಯ್ತಾ? ಹೌದು. ಹಾಗಾದ್ರೆ ಸ್ವಲ್ಪ ಹಾಕಿ ಬರೋಣ. ಓಕೆ, ಮಿಸ್ಟರ್ ಕೇಶವ ಮತ್ತೆ ಬಾಲನ, ನೀವು ನಿಮ್ಮ ಸೈಡ್ ಇಂದ ನಮ್ಮ ಚಾನೆಲ್ನ ಥ್ರೂ ಏನಾದ್ರೂ ಸರ್ಕಾರಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸರ್ಕಾರಕ್ಕೆ ಎಂತ ಸಹ ಹೇಳುವುದಿಲ್ಲ ನಾವು. ಅವ್ರು ಎಲ್ಲ ಫ್ರೀ ಕೊಟ್ಟಿದ್ದಾರೆ. ನಮ್ಮಂತ ಕುಡುಕರಿಗೆ ಗಂಗಸರಸ ಫ್ರೀ ಕೊಡ್ಲಿಂತ ಅವರ ಹತ್ರ ಕೃತಜ್ಞತಾಪೂರ್ವಕವಾಗಿ ನಾವು ಕೇಳ್ತೇವೆ ಅಷ್ಟೇ. ಬೇಡ ಅಂತ ದೇವರನ್ನು ಹೇಳುದಿಲ್ಲ. ಎಕ್ಸಾಕ್ಟ್ಲಿ. ಓಕೆ, ಆಕ್ಚುಲಿ ನೋಡಿ, ಇವಾಗ ನಮ್ಮ ಚಾನೆಲಲ್ಲಿ ನಾವೊಂದು ಕ್ಯಾಂಪೇನ್ ನಡೆಸ್ತಾ ಇದ್ದೇವೆ. ನಾನು ನಿಮ್ಮ ಎಲ್ಲರಕ್ಕಿಂತ ತುಂಬಾ ಸಣ್ಣವಳು, ಆದ್ರೂ ಸಹ ನಿಮ್ಗೆ ಒಂದು ಕಿವಿ ಮಾತು ಹೇಳ್ತೇನೆ. ಕಿವಿ ಮಾತು ಹೇಳಿ, ಕಿವಿಯಲ್ಲಿ ಹೇಳಿ. ಕಿಲೆ ಮೀರಿದ ಕಿವಿನ ಹಂಚಿಕೊಂಡು ಕಿವಿಯಲ್ಲಿ ಬಂದು ಹಂಚನ ನಿಕ್ಲೆ ಒಂದು ಸಂದೇಶ ಕೊಡ್ಪ ಯಾನಲ್ಲ ಗುಟ್ಟು ಅನ್ಫಲ ಅಂಚ. ನೋಡಿ, ಹ್ಯೂಮನ್ ಲೈಫ್ ಇಸ್ ಪ್ರೆಷಸ್. ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ, ಅದು ಗೊತ್ತುಂಟು. ನಾವು ಮಂಗನವರ, ನಮ್ಮ ಜನ್ಮ ಮಂಗನ ಜನ್ಮ. I'm sorry, don't take offense, don't take offense. ಲಂಚಪುರ ಪೆದಂಪತರಲ್ಲಿ ಓಪನ್ ಬಾಲಣ್ಣ ಅಕಲು ಎದುರು ದಾಲ ಮಲ್ಪುಜರು ಪಿರೋಡಿರೇನು ಉಚಾರವನ್ನೆಲ್ಲ ಕಾಣ್ಪಿರು. ತಪ್ಪಾಯ್ತು.
ఒక రౌండ్ పాడు తోజారు ಟಿ ತಗೊಳ್ಳು ಬ್ರಾಂಚ್ ಮಾತ್ರ ಒಟ್ರಸ್ ಜೀವನ ಹಾಗಾದರೆ ಇನ್ನು ನಿಮ್ಮ ಮುಂದಿನ ಹೆಜ್ಜೆ ಹೇಗೆ? ಮುಂದಿನ ಹೆಜ್ಜೆ ಎಂತ ಸಹ ಇಲ್ಲ. ನಿಮ್ಮ ಲಾಟ್ ಫೋರ್ಟ್ ಇಂಗ್ಲೀಷ್ ಕೇಳಿ ಬೆಳಿಗ್ಗೆ ಗುರುದ ಗಂಗಾಸಾರ ನಮ್ದು ಪಿರಿಯಿತು. ಇನ್ನು ಸುಂದರನ್ನ ಏನಾದ್ರೆ ಹೇಳಿದ್ರೆ ಅವರ ಹಿಂದೆ ನಮ್ಮ ಮುಂದಿನ ಹೆಜ್ಜೆ. ನೀವು ಲೈಫ್ ಅಲ್ಲಿ ಏನಾದ್ರೂ ಅಚೀವ್ ಮಾಡಬೇಕು, ಸಾಧನೆ ಮಾಡಬೇಕು, ನಿಮ್ಮ ಲೈಫ್ ಅನ್ನು ಸುಂದರ ಮಾಡಿ. ಯು ಕ್ಯಾನ್ ಮೇಕ್ ಇಟ್ ವೆರಿ ಬ್ಯೂಟಿಫುಲ್. ಸುಂದರ ಮಾಡಿ ನನ್ನ ಆಗಿದೆ. ನೋ ಹಾ ಈ ಸುಂದರ ಅಲ್ಲಲ್ಲ, ಅದು ನಿಮ್ಮ ಹೆಸರು. ಬ್ಯೂಟಿಫುಲ್, ಮೇಕ್ ಯೋರ್ ಲೈಫ್ ಬ್ಯೂಟಿಫುಲ್. ನಿಮ್ಮ ಜೀವನವನ್ನು ಸುಂದರ ಮಾಡಿ. ನಾನು ಒಂದೇ ಒಂದು ಮಾತು ಹೇಳುದು, ನಿಮ್ಮ ಚಟ್ಟವನ್ನು ಬಿಡಿ. ಚಟ್ಟವನ್ನು ಬಿಡ್ತೇವೆ ನಾವು, ಆಂಬುಲೆನ್ಸ್ ಅಲ್ಲಿ ಕೊಂಡೋಗ್ತೇವೆ. ಚಟ್ಟ ಈಗ ಯಾರು ಯೂಸ್ ಮಾಡುದಿಲ್ಲ. I'm so sorry. It's chatta. Chatta. It's chatta. I'm so sorry about that. All right. So I had a very fun conversation with these three gentlemen, Mr. Sundara, Keshava, and Balanna. So in this campaign, what I would like to say is that alcohol is not really good for your health. It's okay if you consume alcohol. Don't let the alcohol consume you. This is the message we're trying to spread. We try to convince these two gentlemen to quit alcohol. We wish them all the very best for your life in future. I wish they quit alcohol and yes, only for them. And lead a very healthy and a colorful life. Thank you for watching Sanchara with Sanchita. You all have a good day. Bye-bye. Bye. ಎಲ್ಲರಿಗೂ ಒಳ್ಳೆದಾಗಲಿ. ಒಳ್ಳೆದಾಗ್ತದೆ ಆಯ್ತಾ. ಆಗಲಿ ಅಲ್ಲ ಅವಳು ಇಂಚಿನ ಅವಳು ಈತೆಯಲ್ಲಿ ಒಂದು ಜೀವ ಮಾರ್ರೆ ಇಂಚಿನ ಅಲ್ಡ ಜ್ಞಾನ ಉಂಡುದಲ್ಲ ಪಾಪ ಅಲ್ಲ ಆ ಪಣ್ಣು ಓಡೆ ಮುಟ್ತೀಯ ಒಂಚೂರು ಹಾಲು ಪಣ್ಣೇನು ಒಂಚೂರು ಗಮನ ದೇತನು ಪರ್ಪಿನ ಮಲ್ಲ ಸಂಗತಿ ಅತ್ತು ಐದು ಬಕ್ಕದ ನಿಕ್ಲನ ಫ್ಯೂಚರ್ ಉಪ್ಪು ನೈಟ್ ಐನು ಆಲೋಚನೆ ಬಲ್ಬ ಪಣ್ಣು ಬಣ್ಣೇನು ಪೂರ ಕೇಳಿ ಹಾಂ ಪೊಲೆ ಹ್ಯಾಪಿ ಬರ್ಡೇ ಟು ಯು. ಯಾರನ್ನ ಸಾವಿರ ಬುದ್ಧಿ పిలికుల్లో కామెడీ దా పిలికులు కాపీ కాడ్ర బిత్తలుడు రంగు గుంచెడు